अरिष्टान् परश्यन्तो दुरितैनिभैनिचा शान्तिरशुभन्नोऽस्तु रहः कुर्वन्तु नो मङ्गलम् അവിടെ ಗ್ರಾಮಂತ ಸೋಮನಾಥ ದೇವರು ಅಂಚನೆ ನಂಗೆ ಗ್ರಾಮಕ್ಕೆ ಸಂಬಂಧಪಟ್ಟನೋ ಧರ್ಮ ದೈವಗಳು ಅಂಚನೆ ಮುಳ್ಳು ಉಲ್ಲಾಲ್ತಿ ಅಮ್ಮನೆ ಅಂಚನೆ ವಿಶೇಷವಾತಿ ಈ ಜಾಗ ನಮ್ಮ ಆರಾಧನಾ ದುರ್ಗಾ ಪರಮೇಶ್ವರಿ ದೇವಿನಿ ಅಂಚನೆ ವಿಶೇಷವಾದ ನಾಗದೇವರನ್ನು ಅಂಚನೆ ಪರಿವಾರ ಗುಳಿಗೆ ಪರಿವಾರ ದೈವಗಳೇನು ಅಂತ ಅಂಚನೆ ನಮ್ಮ ಗುರು ಹಿರಿಯರೇನು ಅಂತ ದುಂಬಿದೊಂದು ನಮ್ಮ ಪ್ರಾರ್ಥನೆ ದಾನ ಅಂತ ವಿಶೇಷವಾದ ಆ ಬ್ರಹ್ಮಕಲಶನ ದಿನತ ವರ್ಷ ಅವಡು ನಮ್ಮ ಆ ವರ್ಷ ಅವಡು ನಮ್ಗೆ ಆ ದೇವರಿನ ಪ್ರತಿಷ್ಠಾನ ಕಾಲಂತೂ ಸವಿನಗೋಸ್ಕರ ನಮ್ಮ ಆ ಕಾಲುಂಟು ದೇವರ ಪ್ರಾರ್ಥನೆ ಪ್ರಕಾರ ವರ್ಷಂಪತಿ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಂಡು ಪಡೆದ ನಮ್ಮ ಪ್ರಾರ್ಥನೆ ಮಂತೊಂದ ಪ್ರಾರ್ಥನಾ ಪ್ರಕಾರ ಇಡೀ ಮನ್ಪಿಂಚಿದ್ದಿ ಸೇರಿನ ಆ ದುರ್ಗಾ ನವಕ ಪ್ರಧಾನ ಅಂಚನೆ ಸರ್ವ ವಿಘ್ನ ಪರಿಹಾರಾರ್ಥವಾದ ಗಣಯಾಗ ಅಂಚನೆ ವಿಶೇಷವಾದ ಮಧ್ಯಾಹ್ನ ಉಂಟು ಮಹಾಪೂಜೆ ಯಥಾಶಕ್ತಿ ಅನ್ನದಾನ ಅಂಚನೆ ಬಯ್ಯದ ಗೊತ್ತು ದುರ್ಗಾ ನಮಸ್ಕಾರ ಪೂಜೆ ಮತ್ತೊಂದು ಆ ಪ್ರಸನ್ನ ಪೂಜೆ ಮಾಡ್ಕೊಂಡು ಇಂದು ನಮ್ಮ ಪ್ರಾರ್ಥನೆ ಮಂತೊಂದ ಪ್ರಾರ್ಥನಾ ಪ್ರಕಾರ ಇಡೀ ಮನ್ಪಿಂಚಿದ್ದಿ ಸೇರಿನ ಆ ದೇವಿ ಸಂಪೂರ್ಣ ಸ್ವೀಕಾರ ಅಂತಂತೂ ಹೆಂಚ ಹೋಮಂತ ಪೂರ್ಣ ಹತಿ ಕಾಲುಂಟು ಅಂಚನೆ ಪೂಜೆದ ಪ್ರಸನ್ನ ಕಾಲುಂಟು ನಂಗೆ ಪ್ರಸಾದನ ಅನುಗ್ರಹಿಕೊಡು ನಮ್ಮ ಇಷ್ಟಾರ್ಥನ ಅನುಗ್ರಹಿಕೊಡು ಇನ್ಯಾಪನಂಚಿನ ಮಾಂತ ಕೆಲಸನ ನಿರ್ವಿಘ್ನವಾಗಿ ನಿಲ್ಲಿಸೋಳು ಪಣದ ನಮ್ಮ ಮಾಂತ್ಯಗಳಿತ್ತಂತೂ ಏಕಮನಸ್ಸಿಡು ಆ ಮಹಾದೇವಿಡ ಭಕ್ತಿಡು ಪ್ರಾರ್ಥನಾ ಮುನ್ನ ಸ್ವಾಮಿ ದೇವರ ಇದಂ ಬಲಮಯ ದೇವಾ ಸ್ಥಾಪಿತಂತೆವರ ನವ ತೇನಮೇ ಸುಬಲಾಭಾತೆ ಅವೇ ಜನ್ಮನಿ ಜನ್ಮನಿ ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮಹಾವಿಷ್ಣವೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ದೂರೋಪಮಾ ತ್ರಿನೇತ್ರಾಂಚ ಶಂಖಚಕ್ರಸಮನಿಧಾಂ ಶೂಲತರ್ಜನ ಸಂಯುಕ್ತಾಂ ಧ್ಯಾಯೇ ದುರ್ಗಾಮಭಿಷದಾಂ ದುರ್ಗಾದೇವಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಹರ ಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಧರ್ಮಾತ್ಮ ನೀಲಕಂಠ ನಮೋತ್ಸದೆ ತ್ರ್ಯಂಬಕರುದ್ರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಭಿಪ್ಸಾರಿದ್ಯತಮುಜದೆ ಯಶವೈರಪಿ ಸರ್ವವಿಘ್ನಹರೇ ತಸ್ಮೈ ಗಣಾಧಿಪತೇ ನಮಃ ಮಹಾಗಣಪತೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅನಂತೋ ತಕ್ಷಗುಳಿಗಾ ಕಾರ್ಕೋಟ ವಿರಮಜ ವಾಸಿಕೇನಾದಾಚೇವ ಶಂಕಪಾಲಯತೆ ನಮಃ ನಾಗರಾಜಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಯಸ್ತ ಸ್ವರೂಪಂ ರಾಭೇ ಸಮಚೇತನೇತ್ರಂ ಸಿಂಧೂರಾವೃತಿ ಕೋಮಲಾಕಿ ಮಾಯಾಮಯೀಂ ತತ್ನಮಾಮಿ ಮಹಾದೇವಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಹೇ ವ್ಯಸ್ತಾಗ್ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಸಜಲಗಣ ಸಮಾಪಂ ಭೀಮದಂಷ್ಟಂ ಗಣಯೇತ್ರಂ ಭುಜಗಧರ್ಮಘೋರಂ ವಿಸ್ತವಸ್ತಂಗ್ರಾಗಂ ಪರಶುಡಂ ಖಡ್ಗಂ ಕೇಟಕಂ ಬಾಣಚಾಪೋ ತ್ರಿಶಿಖ ನರಕಪಾಲೆ ಬಿಭ್ರತಂ ಭಾವಯಾಮಿ ದುಂಗುಳಿಗಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಮಂಗಲಂ ಭಗವಾನ್ ಬರಲಿಯ ಹುತಾತ್ಮ ಪರಮಾತ್ಮ ಚ ಮುಕ್ತಾನ ಪರಮಾಗತಿ ತದೇವ ಸಾಕ್ಷಾತ್ ಕ್ಷೇತ್ರೋಧ್ಯಕ್ಷರ ಏವ ಚ ಯೋಗೋ ಯೋಗ ವಿಧಾನೇತ ಪ್ರಧಾನ ಪುರುಷೇಶ್ವರಃ ಆರಸಿಂಹ ಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವಸರ್ವಶ್ವಸ್ತಾನಂತಾನವಶಕ್ತಿಪೂಜಾನ್ ಕರಿಷಿ ವಾಮಾಯೇ ನಮಃ ಜ್ಯೇಷ್ಠಾಯೇ ನಮಃ ರೌದ್ರೇ ನಮಃ ಓಂ ಕಲವಿಕಲ್ಯೇ ನಮಃ ಬಲವಿಕಲ್ಯೇ ನಮಃ ಕರೋಲಮಾಶಾಂತಮಂತ್ರ ಸರ್ವೇಂದ್ರಾನ್ ಹೆಸರಾಣ್ಯಕ್ಷನಾ ಧ್ಯಾನ ನಿರ್ಣಸಕನೋಪದೇಶಕ ಅಹಂಕಾರ ಜ್ಞಾನಾತ್ಮಂತ್ರಾತ್ಮನಃ ಪರಮಾತ್ಮರ
ದೇವಾರ್ಪಣೆಂಚಿನ ಆ ಮಹಾಪೂಜೆ ನಿರ್ವಿಘ್ನವಾದ ನೆರವೇರಿಸಲು ಪಟ್ಟ ಉದ್ದೇಶದಂತೆ ಯಥಾಶಕ್ತಿ ಮಹಾಗಣಪತಿಯನ್ನು ಸೇವನ ಪ್ರಾರ್ಥನಾ ಪ್ರಕಾರ ಮಹಾಗಣಪತಿಯನ್ನು ನಾವು ಸ್ವಸ್ತಿಕಾ ಮಧ್ಯೆ ಮೂಲ ಅಗ್ನಿಮಧ್ಯೆ ಆವಾಹನಂತೆ ಯಥಾಶಕ್ತಿ ಷೋಡಶೋಪಚಾರ ಪೂಜೆ 14 ಗಂಟೆ ಪೂಜೆ ಅನ್ಕೊಂಡ ತದನಂತರ ನಿತ್ಯ ಗುಣಾನುಗಾಲಂಚಿತಿ ಅಷ್ಟದ್ರವ್ಯಾಮತಿನ ದೇವರ ಪ್ರಕಾರ ನವಪ್ರಪಂಚಿತ ಅಷ್ಟದ್ರವ್ಯಾಮತಿನ ಏಕೈಕ ಅನ್ಯಂತ ಶಾಸ್ತ್ರಾವಸ್ಥೆ ಭಾಷೆಗಳು ಈ ಸ್ಥಳದ ಸಮಸ್ತ ವಾದಗಳನ್ನು ಮಾತ್ರ ತಿಳಿದುಕೊಳ್ಳುವುದು ಅಂಚಿನ ಮೂಲಾರಂಚಿನ ಪ್ರತಿಯೊಂದು ಆ ದೇವರನ್ನ ಸರಸಭೆಯನ್ನು ಮಾತ್ರ ನಿರ್ವಿಘ್ನವಾದ ನಡೆಸುವುದು ವ್ಯರ್ಥಾಪನ ನಮ್ಮ ಇಷ್ಟಾರ್ಥನ ಕುರಿತು ದೇವರ ಪ್ರಾರ್ಥನೆ ಓಂ ಶ್ರೀ ಹ್ರೀಂ ಕ್ಲೀಂ ಗಂ ಗಣಪತಿ ವರವರದ ಸರ್ವಜನಮೇ ಕ್ಷಮಾಲಯ ಸ್ವಾಹ ಮಹಾಗಣಪತಿಯ ನಮಃ ದುರ್ಗಾಯ ಸ್ವಾಹಾಯ ನಮಃ ಓಂ ಹ್ರೀಂ 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 ದುರ್ಗಾಯ ಸ್ವಾಹಾಯ ನಮಃ. प्रज्ञामेधां श्रियं भगं योग्यतां पापहानिञ्च पुण्यवृद्धिञ्च साधयेते कलशाभिमान देवताभ्यो नमः प्रार्थनां समर्पयामि दूरोपमां त्रिनेत्राञ्च शङ्खचक्रसमन्वितां शूलतर्जनसंयुक्तां ध्याये दुर्गामेषुदां दुर्गादेवी नमः प्रार्थनां समर्पयामि आवडे नम आरम्भुंटु प्रार्थने प्रकार आ महागणपति सर्वविघ्नपरिहार्थवात् आ महागणपतियवन्न सेवे आयतुंटु विशेषवात् आ देविगे प्रीत्यर्थवानंचिनो आ नवक कलश अंटू आ देविन आवाहने अंतुंटु अयिल्ल नमते देवरिगे कलशाभिषेकं बरुल्ल अंचने अग्नि मुखांतर अग्नि अग्नि अग्निकाः वै देवाः ಅಂತ ಪಂತೀರಿ ಆ ಅಗ್ನಿ ಮುಕ್ಕೊಂಟು ಅಗ್ನಿಂ ದೂತಂ ಋಣೀಮಹೆ ಅಂತ ಪಂತೀರಿ ಅಗ್ನಿ ಬಂಡ ಒಂದು ದೂತ ಅಳಕಾಗರೆ ನಮ್ಮ ಇಂಚಿನ ಅಗ್ನಿಗೆ ಕೊಲ್ಪ ಆ ಅಗ್ನಿಡು ನಮ್ಮ ಏರೇನು ಆವಾಹನೆ ಅಂತದ ಅಕ್ಲಿಗೆ ಏನು ಕೊಡ್ತಿದ್ದಾರೆ ಅಂಚೆ ವಿಶೇಷವಾದ ಅಗ್ನಿಡು ಆ ದುರ್ಗೆನ ಆವಾಹನೆ ಅಂತಂತು ಅಕ್ಲಿಗೆ ಇಷ್ಟವಾಯಿಸ್ನು ಆಜಿ ಬಗ್ಗೆ ಹೆಣ್ಮ ಬಗ್ಗೆ ದ್ರವ್ಯಂಗಳೇನು ಆಹುತಿಗೊಳ್ತಾ ಐನ ಆ ಅಗ್ನಿದೇವರು ದುರ್ಗೆಗೆ ಅರ್ಪಣೆ ಅಂತಂತು ವಿಶೇಷವಾದ ಆ ಬೆಟ್ಟಾಭಿವೃದ್ಧಿ ಆ ಮಹೋತ್ಸವನ ದೇವಿ ನಿರ್ವಿಘ್ನವಾದ ನಡೆಸೋದು ನಮ್ಮ ಇಷ್ಟಾರ್ಥ ಅನುಗ್ರಹಿಗಳು ನಂಗೆ ಮಾತ್ರ ಇಲ್ಲ ಆರೋಗ್ಯನ ಕಣಿಸೋದು ಭಕ್ತಾದಿಗಳನ್ನ ಮಾತ್ರ ಇಷ್ಟಾರ್ಥನ ಅನುಗ್ರಹಿಸಿದೆ ಈ ಸ್ಥಳನ ಬೆಳಬರಂಚಿನ ಪುಣ್ಯಕೀರ್ತಿ ಆ ಮಹಾದೇವಿಗೆ ಸೇರಿದ ನಾವು ಬಂತು ನಮ್ಮ ಸರ್ವರಿಲ್ಲ ಇತ್ತು ಅಂತ ವಿಶೇಷವಾದ ಆ ಹೋಮಂತ ಪೂರ್ಣಾಹುತಿ ಕಾಲುಡ್ಲ ಪೂಜೆದ ಪ್ರಸನ್ನ ಕಾಲುಡ್ಲ ದೇವರ ಭಕ್ತಿಗೆ ಪ್ರಾರ್ಥನೆ ಉಂಟು ಸ್ವಾಮಿ ದೇವರೇ ಸೌಮ್ಯಾಸ ಪದ್ಮಾಸನಸ್ಥ ವಿಪುಲಕರ್ತರೆ ಪದ್ಮಪತ್ರಾಯಿತಾಕ್ಷಿ ಗಂಭೀರಾವಸ್ತನ ಅಭಿಸ್ತನ ಪರಮಿತ ಶುಭ್ರೋಸ್ತಸ್ತರೆಯ लक्ष्मी दिवे गजंद्रे मणिगंधे स्थापिता है मुंबे नित्यं सा पद्महस्ता मम वसुधे सर्वमांगल्ययुक्ता सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते दुर्गादेवी नमः प्रार्थनां समर्पयामि वक्रतुण्ड महाकाय कोटिसूर्यसमप्रभा अविघ्नं कुरु मे देव सर्वकार्येषु सर्वदा विघ्नेश्वराय नमः प्रार्थनां समर्पयामि पल्ले स्वस्ति श्रद्धां मेधां यशः प्रज्ञां
विद्यां बुद्धिं श्रियं बलं आयुष्यं तेजः आरोग्यं देहि मे गणनायक ದೇವರಿಗೆ ಅವಳು ಕಲಶಂಕ್ಲ ಮೂಲ ಅಗ್ನಿಗಳ ಪಾರ್ಥ ನಮಸ್ಕಾರ ಅಂತೆ ಓಂ
ದೇವರ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಹಾಗೂ ಸರಿಪರಿವಾರ ಶಕ್ತಿಗಳ ಕೃಪೆಗೆ ಅನುಗುಣ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಈ ಜಾಗಿನ ರಕ್ಷಣೆ ಪುಣ್ಯಕೀರ್ತಿ ಆ ನಾಗದೇವರು ಸೇರಿದ್ದಾರೆ ಸಹಸ್ರವಕ್ರಮ ದಿಶೀಪಂ ವೃಷಕನೇತ್ರ ವಿಲಾಶರಾಢ್ಯಂ ವಿಷಾಯುಧ ಪ್ರಜ್ಞಾ ದಂಶಮಾಂ ಕರ್ನಾಗರಾಜ್ಯಂ ಇದಂ ನಾಗರಾಜ ಎನ್ನುವ ಪ್ರಾರ್ಥನಾ ಸಮರ್ಪ್ಯಾಮಿ. ನಾಗದೇವರ ಪಾದಾರಕ್ಕೆ ಗೋವಿಂದ ಗೋವಿಂದ. ಭಜನಾ ತಂಡಗಳು ಆಗಮಿಸಿ ಭಜನಾ ಸೇವೆಯನ್ನು ಕೂಡ ಮಾಡಲಿದ್ದಾರೆ. ಶ್ರೀ ಕೇಶವ ಶಿಶು ಮಂದಿರ ಕಿನ್ಯ, ಪರಂಜ್ಯೋತಿ ಮಾತೃ ಮಂಡಳಿ ಅಕ್ರಿಗೋಳಿ, ಶ್ರೀ ದುರ್ಗಾಲಯ ಭಜಕ ವೃಂದ ದುರ್ಗಾರಪುರ್, ಶ್ರೀರಂಗ ಸ್ವಮಹೀಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಗ್ನೋ ಭವಂತು. ಕಾಲೇ ವರ್ಷದ ಪರ್ಜನ್ಯ ಕಿಂಚಿತ್ ಪರ್ವಂತ ಕೊನೆಯ ಪರ್ವನು ಆ ಬೆಳಿಗ್ಗೆ ಸಂಪೂರ್ಣ ಸ್ವೀಕಾರ ತೊಟ್ಟು ಈ ಜಾಗೆನ ನಮ್ಮ ಮಾತ ಒಂದೊಂದು ಕರ್ತವ್ಯ ತಿಳ್ಕೋಪ ಅವಾಗ ಈ ಜಾಗೆನ ರಕ್ಷಣೆ ಅಂತರು ಅಂಚೆನೆ ಇದು ಮಾಂತ ಏರು ಅಂತ ಬತ್ತಿದೆ ಆ ದೈವಂತ ಹೆಂಚಿನ ಮಾಂತ ಬೇಡಿರ ಐದು ಮಾಂತ ದೈವಂತ ಅಪ್ಪಗೆ ತಥಾಸ್ತು ಗಣಿತು ನಿಟ್ಟಿಗೆ ಈ ಜಾಗಡಿನ ಹೆಂಚಿನ ಗುರಿತ ಕುಳಿತಿಲ್ಲ ಇನ್ನು ಪೂರ ಗುರಿ ಕಳಿಸೋದು ಅಂಚೆ ನಮ್ಮ ರಕ್ಷಣೆ ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನಮ್ಮ ಮನಸೋಂಶಾಂತಿ ಕೊಡು ಅಂತ ದೇವಂತ ಭಕ್ತಿಗೆ ಪ್ರಾರ್ಥನೆ ಮಾಡಬೇಕು. ಸಜಲಗಂಧಮಾಭಂ ಭೀಮದಂಷ್ಟ ಭಾವ್ಯಾಮಿ ಲಿಂಗುಡಿಗಾಯ ನಮಃ.
ಈಗಾಗಲೇ ಮಹಾಪೂಜೆ ನಡೆದಿದೆ. ಎಲ್ಲರೂ ಸಾವಧಾನವಾಗಿ ಆಸೀನರಾಗಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಅನ್ನಸಂತರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಬೆಳಗ್ಗೆಯಿಂದ ಧಾರ್ಮಿಕ ವಿಧಿವಿಧಾನಗಳು ಎಡಪದವು ವೇದಮೂರ್ತಿ ಬ್ರಹ್ಮಶ್ರೀ ವೆಂಕಟೇಶ ತಂತ್ರಿಯವರಿಯರ ದಿವ್ಯ ಹಸ್ತದಿಂದ ನಡೆದಿದೆ. ಎಲ್ಲ ಭಗವದ್ಭಕ್ತರು ಈಗಾಗಲೇ ಆಗಮಿಸಿದ್ದೀರಿ. ಸರ್ವ ಭಕ್ತಾಭಿಮಾನಿಗಳನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ದೇವಸ್ಥಾನದ ಹಿಂಭಾಗದಿಂದ 2 ಸಾಲಿನಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಬರುವಂತೆ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲ ಭಗವದ್ಭಕ್ತರು ನಮ್ಮೊಂದಿಗೆ ಸಹಕಾರ ಮಾಡಬೇಕು. ಈಗಾಗಲೇ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದಂತಹ ಭಕ್ತಾಭಿಮಾನಿಗಳು 1ನೇ ಸಾಲಿನಲ್ಲಿ ಹಾಗೂ 2ನೇ ಸಾಲಿನಲ್ಲಿ 3ನೇ ಸಾಲಿನಲ್ಲಿ ಬರಬೇಕು. 2 ಸಾಲಿನಲ್ಲಿ ಭಕ್ತರು ಬರಬೇಕು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ. ಒಟ್ಟು ಸೇರಿದ್ದು ಅಂಚನೆ ಗ್ರಾಮಸ್ಥರು ಅಂಚನೆ ಕ್ಲಿನಿಕ್ ಸಂಸ್ಥೆಗೆ ಸಂಬಂಧಪಟ್ಟ ಒಟ್ಟು ಹೆಂಚ ನಮ್ಮ ಒಂದು ಭಜನದ ಮಂಗಳ ಕಾಲುಂಟು ದೇವರ ಪ್ರಾರ್ಥನೆಯಿಂದ ನಮ್ಮ ಬೇಡಿಕೆ ಮಾತ್ರ ಪ್ರಮಾಣಿಸೋಕೆ ಅಂಚನೆ ಹೋಮಂತು ಪೂರ್ಣ ಹಾಕಿ ಕಾಲುಂಟು ನಮ್ಮ ಹೆಚ್ಚಿನ ಮಾತ್ರ ದೇವರ ಮಾತ್ರ ದೇವರ ಅನುಗ್ರಹ ಮಾಡಬೇಕು. ಅಂಚನೆ ಪೂಜೆದ ಅಪೇಕ್ಷೆ ಪೂಜೆ ಪ್ರಸನ್ನ ಕಾಲುಂಟು ನಮ್ಮ ದೇವರ ಹೆಚ್ಚಿನ ಮಾತ್ರ ಬೇಡನ ಅದು ಮಾತ್ರ ಪರಮಾತ್ಮ ಅನುಗ್ರಹ ಮಾಡಬೇಕಂತೇವೆ. ಆ ಪ್ರಕಾರ ವಿಶೇಷವಾಗಿ ನಮ್ಮ ಆ ಬ್ರಹ್ಮಕಲಶ ಕಾಲುಂಟು ದೇವರ ಪ್ರಾರ್ಥನೆ ಪ್ರಕಾರ ವಿಶೇಷವಾಗಿ ವಾರ್ಷಿಕೋತ್ಸವ ಮತ್ತು ನಿಶ್ಚಯತೆ ಪ್ರಕಾರ ನಿನಗೆ ನಮ್ಮ ವಿಶೇಷವಾದ ಆ ಭಕ್ತಿಗೆ ನಮಕ ಪ್ರಧಾನ ಸಹಿತ ಕಲಶಾಭಿಷೇಕ ಅಂಚನೆ ಸರ್ವಾದ ದೇವತೆಗಳಿಗೆ ಮಾತ್ರ ಕಿಂಚಿತ್ ಪರ್ವ ಅಂಚನೆ ವಿಶೇಷವಾಗಿ ಇತರ ನಮ್ಮ ಪ್ರಸನ್ನ ಪೂಜೆ ಅಂತ ಆ ಪ್ರಸನ್ನ ಪೂಜೆ ಕಾಲರು ನಮ್ಮ ದೇವರ ಭಕ್ತಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಮಂತ್ರ ಸೇವೆ ಕಿಂಚಿತ್ ಆ ಕಿಂಚಿತ್ ಸೇವೆನ ದೇವಿ ಸಂಪೂರ್ಣ ಸ್ವೀಕಾರ ಅಂತದ್ದು ನಂಗೆ ಹೆಚ್ಚಿನ ಕಷ್ಟಗೊಂಡ ನಿಜವಂಡ ಆ ಪರಮಾತ್ಮ ದೇವಿನ ವಾಹನ ಸಿಂಹವಾಗಿದೆ. ನನ್ನ ಮಾತು ಬರುವುದು ಸಿಂಹ ತನ್ನ ಮರಿನ ತನ್ನ ಕೂಡಿಡೇ ಪಟ್ಟದು ಹೋಗಿ ಅಂಚೆನೆ ತನ್ನ ವೈರಿನ ಅವೇ ಕೂಡಿ ಚುಚ್ಚೋದು ಹೋಗಿ ಪಟ್ಟದು ಚುಚ್ಚಿದ ಕೆಡ್ತದೆ ಅಂಚೆ ದೇವಿಗ ಮನಸ್ಸಿಗೆ ಸಂತೋಷ ಅಂಡ ನಮ್ಮನೆ ಹೆಂಚ ಆ ಸಿಂಹ ಮರಿನ ಹೆಂಚ ಪೋಷಣೆ ಮಾಡೋದು ಕೂಡಿ ಚುಚ್ಚೋದು ನೆಲ ಮಾಡೋದಿಲ್ಲ. ಅದೇ ರೀತಿ ನಮ್ಮನ್ನ ಕೊಲ್ಲೋಡು ನಮ್ಮ ಜೀವನ ಸಾಗಿಸೋ ಅಂಚಿನ ಅನುಗ್ರಹ ಕೊಡಬೇಕು. ಅಂಚೆನೆ ಆ ದೇವಿಗೆ ಯಾಕೆ ಕೋಪ ಬರ್ತದೆ ಅವಾಗ ನಮ್ಮ ಹೆಂಚ ಸಿಂಹ ತನ್ನ ವೈರಿನ ತನ್ನ ಕೂಡಿ ಚುಚ್ಚಿದ ಮಾಡು ವಿಚಾರ ಮಾಡು ತಿನ್ಕೊಂಡ ಅಂಚೆನೆ ನನಗೆ ಕಷ್ಟಪಡ್ಬೇಕು ಅಂತೇಳಿ ಅಂಚನೆ ಅಂಚಿನ ದೇವಿ ಅಂತಂತೆ ನಮ್ಮ ಈ ಜಾಗದಲ್ಲಿ ಬರ್ತದೆ. ನಮ್ಮ ಬೇರಿಂದ ಬೇರೆ ಎಂಟು ಮಾತು ಬೇರಿಂದ ಕೈಮ ಅಂತ ಆ ದೇವಿ ನಮ್ಗೆ ಅನುಗ್ರಹ ಕೊಡು ಅಂಚಿನ ಆ ದೇವಿ ನಮ್ಮ ಮಾಂತರ್ಯ ಪ್ರಾರ್ಥನೆ ನಮ್ಮ ಗ್ರಾಮ ಒಟ್ಟಾಗ್ತಿದೆ ಆಡಳಿತ ಮಂಡಳಿ ಒಟ್ಟಾಗ್ತಿದೆ ಅಂಚನೆ ಬರ್ತಿಲ್ಲ ಭಕ್ತಾದಿಗಳು ಅಂತ ಒಟ್ಟು ಸೇರಿದಂತೆ ಕಿಂಚಿತ ಸೇವಂತ ಸೇವೆನೆ ಆ ದೇವಿ ಸಂಪೂರ್ಣ ಸ್ವೀಕಾರಕ್ಕಂದು ನಮ್ಮ ಅಂತಿಚ್ಛಿತಿ ಉದ್ಯೋಗನ ವ್ಯವಹಾರನ ವ್ಯಾಪಾರನ ಅನುಕೂಲ ಅಭಿವೃದ್ಧಿ ಮಾಡಿಕೊಡು ಅಂಚನೆ ನಮ್ಮೆಲ್ಲದ ಜೋಗ್ಲಿ ಮಾತ್ರ ಎಡೆ ವಿದ್ಯಾರ್ಥಿನ ಅನುಗ್ರಹಿಗಳು ಐದು ವಿಶೇಷವಾಗಿ ಈ ಜಾಗದ ಹೆಂಚಿನ ಎಡೆ ಕೆಲಸದಿಂದ ಐದು ಮಾತ ಆ ಮಹಾದೇವಿ ನಮ್ಮರ ಇತ್ತೊಂದು ಐದು ಕೊಲ್ಲೂರು ದೇವಸ್ಥಾನಗಳು ಅಂಚನೆ ರೊಕ್ಕ ಭಿಕ್ಷಿತಿ ಅನ್ನದಾನನ ಕೊಲ್ಲೂರು ದೇವಸ್ಥಾನ ನಮ್ಮ ಇಷ್ಟ ಅನುಗ್ರಹಿಗಳು ಅಂತ ನಮ್ಮ ಕಡಲೆ ಇತ್ತೊಂದು ಬೇಗ ಮನಸ್ಸಿನ ದೇವಿಗೆ ಭಕ್ತಿಗೆ ಪ್ರಾರ್ಥನೆ ಮಾಡ್ಕೊಳ್ಳ ಸ್ವಾಮಿ ದೇವರ ಓಂ ಯಾಸ ಪದ್ಮ ಸಹಸ್ರ ವಿಗ್ರಹದಡಿ ಪದ್ಮ ಭದ್ರ ಹಟಾಕ್ಷೆ ಗಂಭೀರಾವಸ್ತನಾಭಿಸ್ತನವರಮಿದ ಶುರೋತ್ಸವಕರೇಯ ಲಕ್ಷ್ಮೀ ದಿವೇ ಗಜೇಂದ್ರೇ ಮಣಿಗಜದೆ ಸ್ಥಾಪಿತ ಹೇಮಕುಂಭೇ ನಿತ್ಯಂ ಸಾ ಪದ್ಮಹಸ್ತ ಮನೋಗೃಹೇ ಸರ್ವಮಾಂಗಲ್ಯಯುಕ್ತ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅರುಣ ಕಮಲ ಸಂಸ್ಥಾ ತತ್ರ ಜಪುಂಜವರ್ಣ ಕರಕಮಲ ಸುಖೇತ್ರ ಬೀಜಮವಿದಾಚ ಮಣಿಮಕುಟ ವಿಚಿತ್ರ ಅಲಂಕೃತಾಕಲ್ಪಜಾಲೆ ಸಕಲ ಭುವನವಾಸ ಸಂತುಲಿಶೇಷೇನಃ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಶಾರದಾನಾಮೋ ಸರ್ವದಾ ವರಾಂ ಸುಖೋಪಾಶಮಭೀಮುದ್ರಾಂ ಕರೇರಂದೇಕಪಾಸನಸ್ಯಾಂ ಬಾಲಾರ್ಕಗುಡಿ ಪ್ರತಿಮಾಂತನೇತ್ರಾಂ ದೇಹಮಾದ್ಯಂ ದರುಶ್ರೇಂದ್ರಾಂ ದೂರೋಪಮಾಂತನೇತ್ರಾಂ ಚ ಶಂಖಚಕ್ರ ಸಮನಿಜಂ ಶೂಲಗರ್ಜನ ಸಂಯುಕ್ತಾಂ ಧ್ಯಾಯೇ ದುರ್ಗಾಮಭೀಷ್ಟರಾಂ ಸುವರ್ಣವೃದ್ಧಿಂ ಗುಣೇ ಗೃಹೇ ಶ್ರೀಃ सुधान्यवृत्तिं कुर्मे गृहे श्रीः कल्याणवृत्तिं कुर्मे गृहे श्रीः भगवतीवृत्तिं कुर्मे गृहे श्रीः दुर्गा देवी महाप्रार्थनां समर्पयामि।
ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸಿದಂಥ ಎಲ್ಲ ಸೇವಾ ಭಕ್ತರು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತೆರಳುವಂತೆ ತಮ್ಮಲ್ಲಿ ಮನವಿ ಮಾಡ್ತೇವೆ. ಮಂಗಳೂರು ವಿಶ್ವವಿದ್ಯಾಲಯದ ಹಲವಾರು ನೌಕರರು ಅಧಿಕಾರಿ ವರ್ಗದವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಭಜನಾ ತಂಡಗಳು ಭಜನಾ ಸೇವೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಎಲ್ಲ ಭಜಕರಿಗೆ ಕೂಡ ಕ್ಷೇತ್ರದ ವತಿಯಿಂದ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಸ್ವರೂಪ್ ಹೇಳಿದ್ರು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಹಾಗೆ ಅನ್ನಪ್ರಸಾದ ಸೇವೆ ಆಗಿರ್ಬೋದು, ವಿವಿಧ ರೀತಿಯಲ್ಲಿ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದರು ಹಾಗೂ ದೇಣಿಗೆಯನ್ನು ನೀಡಿದಂತಹ ಸೇವಾ ಭಕ್ತರು ದಯವಿಟ್ಟು ಅಲ್ಲಿ ಸೇವಾ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಮತ್ತೊಮ್ಮೆ ವಿನಂತಿ ಮಾಡ್ತೇವೆ, ಅನ್ನದಾನ ಸೇವೆಗೆ ಹಾಗೂ ಇನ್ನಿತರ ಸೇವೆಯನ್ನ ಮಾಡಿರುವಂತಹ ಸೇವಾ ಭಕ್ತರು ದಯವಿಟ್ಟು ಅಲ್ಲಿ ಸೇವಾ ಪ್ರಸಾದ ಸ್ವೀಕರಿಸಿ ತರಲು ವಿಶೇಷವಾಗಿ ಇತ್ಯಾ ದೇವಿನ ಪ್ರಸಾದ ಭಾರತ ಅನ್ನದಾನ ಆರಂಭ ಅಂತ ಹೇಳಿದರೆ ಐದು ಅಕ್ಷಯಗಳು ಪುಣ್ಯಕ್ಕೆ ಆ ಮಹಾದೇವಿ ಸೇರಿದ ಅಂತ ನಮ್ಮ ಪ್ರಾರ್ಥನೆ ಸ್ವಾಮಿ. ಸರಿಯಾಗಿ ಪ್ರಾರಂಭಗೊಳ್ಳಬೇಕಂದ್ರೆ ಸುಮಾರು 5 ತಂಡಗಳು ನಮ್ಮೊಂದಿಗೆ ಈ ಒಂದು ಭಜನಾ ಸೇವೆಯನ್ನು ಅನುಸರಿಸಲಿಕ್ಕೆ ಬಂದಿದ್ದಾರೆ. ದೀಪ ಪ್ರಜ್ವಲನೆ ಮಾಡಲಿಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡಿಕೊಳ್ತೇವೆ. ಶ್ರೀಮತಿ ಮತ್ತು ಶ್ರೀನಿವಾಸ್ ನಮ್ಮ ಸೀತಾರಾಮ್ ಶೆಟ್ಟಿ ದಡಸು ಹಾಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಮುಖ್ಯವಾಗಿ ಅಧ್ಯಕ್ಷರು ಇದ್ದಾರೆ, ಧರ್ಮದರ್ಶಿಗಳಿದ್ದಾರೆ. ದಯವಿಟ್ಟು ಈ ಒಂದು ಸಣ್ಣ ವೇದಿಕೆಗೆ ಬಂದು ಇವರು ದೀಪ ಪ್ರಜ್ವಲನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಶ್ರೀಮತಿ ಮತ್ತು ಶ್ರೀ ಸೀತಾರಾಮ್ ಶೆಟ್ಟಿ ದಡಸು ಅವರು ಈ ಒಂದು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಈ ಒಂದು ಭಜನಾ ಸಂಕೀರ್ಣ ಕಾರ್ಯಕ್ರಮವನ್ನು ಆರಂಭಗೊಳಿಸಬೇಕು ಅಂತ ಹೇಳಿ ಅವರಿಗೆ ವಿನಂತಿ ಮಾಡಿಕೊಳ್ತೇನೆ. ಕ್ಷೇತ್ರದಲ್ಲಿ ಭಕ್ತಿಯಿಂದ ಆಗಮಿಸಿ ವಿವಿಧ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಬಂದವರು ಹಲವು ಗಣ್ಯರು ವೇದಿಕೆಯಲ್ಲಿದ್ದಾರೆ. ಎಲ್ಲ ಗಣ್ಯರನ್ನು ಕೂಡ ಬಹಳ ಆದರಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು, ವಿಶೇಷವಾಗಿ ನಮ್ಮ ಧರ್ಮದರ್ಶಿಗಳಿದ್ದಾರೆ, ಆಡಳಿತ ಮುಖ್ಯಸ್ಥರು ಪ್ರಸಾದ ಲೇಖನಿವಾರ್ ಅವರಿದ್ದಾರೆ. ಎಲ್ಲರೂ ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಮಾಡಿಕೊಂಡು ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಭಜನಾ ಸೇವೆಯನ್ನ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟನೆ ಮಾಡಬೇಕು ಅಂತೇಳಿ ಶ್ರೀಮತಿ ಮತ್ತು ಶ್ರೀ ಸೀತಾರಾಮ್ ಶೆಟ್ಟಿ ದಡಸು ಈಗಾಗಲೇ ಶೈಲೇಶ್ವರ ಸ್ವಾಮಿ ಮಂದಿರ ಇದರ ಗೌರವಾಧ್ಯಕ್ಷರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಹಾಗೆಯೇ ಬೇರೆ ಬೇರೆ ಉತ್ಸವಗಳನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ಬಂದವರು ಶ್ರೀ ಸೀತಾರಾಮ್ ಶೆಟ್ಟಿ ದಡಸು ಅವರು ಈ ಒಂದು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಇವತ್ತಿನ ಈ ಒಂದು ಭಜನಾ ಸಂಕೀರ್ಣ ಸೇವೆಯನ್ನು ಪ್ರಾರಂಭಗೊಳಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಈ ಒಂದು ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ವಾರ್ಷಿಕ ಪೂಜಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸುಮಾರು 5 ತಂಡಗಳು ಇವತ್ತು 2 ಗಂಟೆಗೆ ಪ್ರಾರಂಭಗೊಂಡು ರಾತ್ರಿ ದಡಸು ನಸಿರ ಬಾಳಿಕೆ ದಡಸು ಇವರು ಕ್ಷೇತ್ರದಲ್ಲಿ ಇವತ್ತು ಭಜನಾ ಸಂಕೀರ್ಣ ಸೇವೆಯಿಂದ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಭಕ್ತಿಯ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈಗಾಗಲೇ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿದಂತಹ ಭಗವದ್ ಭಕ್ತರು ಅಲ್ಲಿ ಅನ್ನಪ್ರಸಾದ ಸೇವೆ ಜಾರಿಯಲ್ಲಿದೆ. ದಯವಿಟ್ಟು ಮಧ್ಯವರ್ಗದವರು ನೌಕರರು ಈಗಾಗಲೇ ಕ್ಷೇತ್ರಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ.
ಅವರಿಗೆ ಪ್ರಥಮ ಸಾಲಿನಲ್ಲಿ ಆದ್ಯತೆ ನೀಡಬೇಕು ಅಂತ ವಿನಂತಿ ಮಾಡ್ತೇವೆ. ವಿವಿಧ ಕಚೇರಿ ಕಾರ್ಯಗಳಿಗೆ ಕೆಲಸಗಳಿಗೆ ಕರೆಯುವವರಿಗೆ ದಯವಿಟ್ಟು ಆದಷ್ಟು ಬೇಗನೆ ನಾವು ಮುಂದಿನ ಸಾಲಿನಲ್ಲಿ ನಿಂತು ಈ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ರೀತಿಯಲ್ಲಿ ಸಹಾಯಧನವನ್ನು ನೀಡುವ ಎಲ್ಲ ಸೇವಾ ಭಕ್ತರು ಸರದಿ ಸಾಲಿನಲ್ಲಿ ಬ್ರಹ್ಮಾರ್ಪಣೆಯನ್ನು ಬಿಟ್ಟು ಹಾಗೆ ಸೇವಾ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ಶ್ರೀಯುತ ವಸಂತ್ ಕುಮಾರ್ ಮಟ್ಟೋರಿ ಅವರ ನೇತೃತ್ವದಲ್ಲಿ ಈ ಒಂದು ಅನ್ನಪ್ರಸಾದಕ್ಕೆ ಹಾಗೂ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದಂಥ ಕೆಎಸ್ಆರ್ಟಿಯ ಎಲ್ಲ ಅಧಿಕಾರಿ ವರ್ಗಗಳು ನೌಕರರು ದಯವಿಟ್ಟು ಅಲ್ಲಿ ಸೇವಾ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ದಯವಿಟ್ಟು ತಮ್ಮ ಸೇವಾ ರಶೀದಿಯಿಂದ ತೆಗೆದುಕೊಂಡು ಅನ್ನದಾನ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸೇವಾ ಭಕ್ತರು ಅಲ್ಲಿ
ಮಾವಳಿಯಿಂದ